ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಪ್ರತಿ ವಾರ ಕೂಡ ಬಹುಮುಖ ಪ್ರತಿಭೆಗಳು ಇರ್ತಾರೆ. ಅದರ ಜೊತೆಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ನಮ್ಮೂರಿನ ಜಾಣಿಯರಿರ್ತಾರೆ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಿಸ್ ಕರ್ನಾಟಕ 2023 ಜೊತೆಗೆ ನಟಿ, ನೃತ್ಯಗಾರ್ತಿ, ನೃತ್ಯ ಪಟು ಸಿಂಚನಾ ಅವರು. ಉಡುಪಿಯ ಈ ಪ್ರತಿಭೆಯನ್ನ ಮಾತನಾಡಿಸೋಣ ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ನಾನು ಆಗಲೇ ಹೇಳಿದೆ, ನೃತ್ಯ, ನಟನೆ, ಅದರ ಜೊತೆಗೆ ಮಾಡಲಿಂಗ್ ಕ್ಷೇತ್ರದಲ್ಲೂ ಕೂಡ ನೀವಿದ್ದೀರಿ. ಈಗ ನೃತ್ಯದಿಂದ ಆರಂಭ ಮಾಡುವ. ಸೊ ನೃತ್ಯ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಯಾವ ರೀತಿಯ ನೃತ್ಯ? ಈಗ ಕರೆಂಟ್ಲಿ ನೀವು ಬೆಲ್ಲಿ ಡ್ಯಾನ್ಸಲ್ಲಿ ತುಂಬ ಫೇಮಸ್ ಆಗಿದ್ದೀರಿ ಅಥವಾ ತುಂಬ ಜನ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ. ಮೊದಲು ನೀವು ಆರಂಭಿಸಿದ್ದು ಯಾವ ನೃತ್ಯ ಪ್ರಕಾರ? ಸೊ ಮೊದಲು ನಾನು ಚಿಕ್ಕದ್ರಿಂದ ನನಗೆ ನೃತ್ಯ ಅಂದರೆ ತುಂಬ ಇಷ್ಟ. ಅಂದರೆ ಒಂದು ಚಿಕ್ಕದ್ರಿಂದ ಒಂದು ಸ್ಕೂಲ್ ಡೇಸ್ ಆಗಿಂದ ಇರ್ಬೋದು, ಎಲ್ಲ ಡ್ಯಾನ್ಸಿಗೂ ನನ್ನನ್ನೇ ಕರಿತಿದ್ರು ಮ್ಯಾಮ್ನವರೆಲ್ಲ, ನೀನೇ ಮುಂದೆ ನಿಲ್ಲು ಹಾಗೆ ಹೀಗೆ ಅಂದ್ಕೊಂಡು. ಅದರಿಂದ ಒಂದು 6th ಇಂದ ನಾನೇ ಆಗಿ ಏನಾದರೂ ಒಂದು ಮಾಡಬೇಕಂತ ನಂಗಾಗಿತ್ತು. ಸೊ ನಾನು ಹೀಗೆ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ಬೇಕು, ಅದು ನಂದಲ್ಲ ಅಮ್ಮನ ಮೊಬೈಲಲ್ಲಿ ನೋಡಬೇಕಾದ್ರೆ ಓ ಹೀಗೆ ಒಂದು ನೃತ್ಯ ಉಂಟಲ್ಲ ಅಂದ್ಕೊಂಡು. ಸೊ ಅದರಲ್ಲಿ ನಾನು ಮಾಡಿದರೆ ಹೇಗಿರ್ಬೋದು ಅಂತ ನಾನು ಟ್ರೈ ಮಾಡಿ ನೋಡ್ಕೊಂಡು ಮಾಡಿ ಅದು ತುಂಬ ಪ್ರಯತ್ನ ಮಾಡಿ ಅದೀಗ ಬಂತು. ಲೈಕ್ ಇನ್ನೂ ಅದರಲ್ಲಿ ಇನ್ನೂ ಜಾಸ್ತಿ ಇದೆ. ಸೊ ಬೆಲ್ಲಿ ಡ್ಯಾನ್ಸ್ ಅಂತ ಎಲ್ಲರೂ ಹೇಗೆ ಅಂದ್ಕೊಳ್ತಾರೆ, ಅದು ಖಾಲಿ ಶೋಕೇಸ್ ಮಾಡೋದು ಹಾಗೆ ಅಂತ. ಬಟ್ ಅದು ಆ್ಯಕ್ಚುಲಿ ಹಾಗಲ್ಲ. ಸೊ ಅದು ಹೀಗೆ ಡ್ಯಾನ್ಸ್ ಬಿಟ್ಟು ನಮ್ಮ ಜೀವನಕ್ಕೆ, ಹಾಗೆ ಹುಡುಗಿಯರಾಗಿ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಹೆಲ್ತಿಗಾಗಿರ್ಬೋದು, ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಈ ಯಾವುದೇ ಒಂದು ಪೀರಿಯಡ್ ಟೈಮಲ್ಲಿ ಸಹ ಪೇಯ್ನ್ ಅಷ್ಟು ಇರೋದಿಲ್ಲ, ನಮಗೆ ಗೊತ್ತಾಗ್ತದೆ ಅದು. ಅಂದರೆ ನಾವೆಷ್ಟು ಹಿಪ್ ಮೂಮೆಂಟ್ ಕೊಡ್ತೇವೆ ಅಷ್ಟು ಒಳ್ಳೇದು ಆ್ಯಕ್ಚುಲಿ ಅಲ್ವಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಡ್ಯಾನ್ಸ್ ಎಲ್ಲ ನಂದು ಚಾಲಲ್ಲೇ ಇದೆ. ಓಕೆ. ಸೊ ಈಗ ನೀವು ಹೇಳಿದ್ರೆ 6th ಇಂದ ಸ್ಟಾರ್ಟ್ ಮಾಡಿಕೊಂಡ್ರಿ ಅಂತ. ಆಗ ಈಗ ನೀವು ಹೇಳಿದಾಗೆ ಫೋನ್ ನೋಡಿ ಕಲ್ತದ್ದು, ಟೀಚರ್ಸ್ ಅಥವಾ ಬೇರೆ ಯಾರು ಗುರುಗಳು ಇರಲಿಲ್ಲ ಡ್ಯಾನ್ಸಿಗೆ. ಸೊ ಈಗ ಸ್ಕೂಲಿಂದ ಬರಬೇಕಿತ್ತು, ಅಮ್ಮ ಅದೊಂದು ಫೋನ್ ಇದು ಮಾಡಿ ಪ್ರಾಕ್ಟೀಸ್ ಮಾಡಬೇಕಿತ್ತು. ಸೊ ಅದೆಲ್ಲ ಹೇಗಿತ್ತು? ಅಂದರೆ ಈಗ ಸ್ಕೂಲಿಂದ ಬಂದ ಕೂಡಲೇ ಎಲ್ಲರೂ ಓದು ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ಓದಬೇಕು ಅಥವಾ ಸೊ ಅದರ ಜೊತೆಗೆ ಇದು ನೀವೇ ಕಲಿಯೋದು. ಈಗ ಹೋಗಿ ಎಲ್ಲಿಯಾದ್ರೂ ಒಂದು ಕ್ಲಾಸಲ್ಲಿ ಕಲಿಯೋದು ಅಂತ ಆದರೆ ಅವ್ರು ಕಲಿಸಿ ಕೊಡ್ತಾರೆ, ಅದನ್ನು ಕಲಿತು ಬರೋದು, ಪ್ರಾಕ್ಟೀಸ್ ಮಾಡೋದು. ಇದು ನೀವೇ ಒಂದಷ್ಟು ವಿಡಿಯೋಸ್ಗಳನ್ನ ಹುಡುಕ್ಬೇಕಾಗ್ತದೆ, ಒಂದಷ್ಟು ಸಾಂಗ್ಸ್ಗಳನ್ನ ಹುಡುಕ್ಬೇಕಾಗ್ತದೆ. ಸೊ ಅದು ಹೇಗೆ ಎಕ್ಸ್ಪೀರಿಯನ್ಸ್? ಸೊ ಇದು ಹೇಳಬೇಕಾದ್ರೆ ನಂಗೊಂದು, ನಾನು ಎಂತಾದರೂ ಮಾಡಬೇಕು, ನನ್ನಿಂದ ಎಂತಾದರೂ ಆಗಬೇಕು, ಬಟ್ ನಾನು ಕಲಿತು ಬೇರೆಯವರಿಗೆ ಹೇಳ್ಕೊಡ್ಬೇಕು, ಅದೆಲ್ಲ ಒಂಚೂರು ನನಗೆ ತುಂಬ. ಸೊ ಅದೆಲ್ಲ ಇರೋದ್ರಿಂದ ಒಂದು ಈ ಸ್ಟಡೀಸಲ್ಲೂ ನಾನು ಇದ್ದೆ, ಇಲ್ಲ ಅಂತಿಲ್ಲ, ಬಟ್ ಸ್ಟಡೀಸ್ಗಿಂತ ನನಗೆ ಆರ್ಟ್ ಫೀಲ್ಡ್ ತುಂಬ ಇಷ್ಟ. ಸೊ ನಾನು ಜೀವ ಕೊಟ್ಟು ಮಾಡುವಂಥದ್ದು ಆರ್ಟ್ ಫೀಲ್ಡ್. ಅದು ನಾಟಕ ಆಗಿರ್ಬೋದು, ಪ್ರತಿಯೊಂದು ಡ್ಯಾನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಆರ್ಟ್ ಫೀಲ್ಡಲ್ಲಿ ನಂಗೆ ಅದು ಇರುವಷ್ಟು ಇಂಟ್ರೆಸ್ಟ್ ಈ ಇದರಲ್ಲೂ ಇದೆ, ಸ್ಟಡೀಸಲ್ಲಿ ಇಲ್ಲ ಅಂತಿಲ್ಲ, ಬಟ್ ಸ್ಟಿಲ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುವ ಕಾರಣ ನಾನೇ ಫೋಕಸ್ ಮಾಡಿಕೊಂಡು ನನಗೆ ಹೀಗೆ ಮಾಡಬೇಕು ಲೈಫಲ್ಲಿ, ನನಗೆ ಆರ್ಟ್ ಫೀಲ್ಡಿಗೆ ಹೋಗಬೇಕು, ಹಾಗೆ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನೇ ಟ್ರೈ ಮಾಡಿ. ಈಗ ಪ್ರೆಸೆಂಟ್ಲಿ ಎಂತ ಮಾಡ್ತಿದ್ದೀರಿ ನೀವು? ಸೊ ಈಗ ಪ್ರೆಸೆಂಟ್ಲಿ ನಾನು MGM ಅಲ್ಲಿ 2nd BCom ಓದ್ತಿದ್ದೇನೆ. ಅದರೊಟ್ಟಿಗೆ ನಾಟಕ ಆಗಿರ್ಬೋದು, ಮಾಡಲಿಂಗ್ ಆಗಿರ್ಬೋದು, ಇದು ಡ್ಯಾನ್ಸ್ ಪ್ರೋಗ್ರಾಮ್ಸ್, ಅಲ್ಲೇ ಪ್ರತಿಯೊಂದು ಎಲ್ಲ ಆಗ್ತಾ. ಸೊ ಈಗ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾ ಬೆಲ್ಲಿ ಡ್ಯಾನ್ಸ್ ಬಗ್ಗೆ ಒಂದಷ್ಟು ಉಪಯೋಗಗಳನ್ನ ಹೇಳಿದ್ರಿ ನೀವು ಹೇಳಿದಾಗೆ. ಬೆಲ್ಲಿ ಡ್ಯಾನ್ಸ್ ಅಂದ ಕೂಡಲೇ ಸೊಸೈಟಿಲಿ ಒಂದಷ್ಟು ಜನ ಮೂಗು ಮುರಿತಾರೆ, ಅದೆಂತದು ಹುಡುಗಿರು ಒಂದು ಬೇಡ ಅದು ಮಾಡುದು, ಯಾಕೆ ಮಾಡುದು? ಸೊ ಯಾವತ್ತಾದ್ರೂ ನೀವಂತದನ್ನ ಫೇಸ್ ಮಾಡಿದ್ದೀರಾ? ಮೇ ಬಿ ಮನೆಯಿಂದ ಅಥವಾ ಯಾರೋ ಹೊರಗಿನವರಿಂದ ಅಥವಾ ಯಾರೋ ಬಂದು ಅಪ್ಪ ಅಮ್ಮನಿಗೆ ಹೇಳುದು, ಅಕ್ಕ ಇದ್ದಾರೆ ನಿಮ್ಗೆ ಅವರಿಗೆ ಹೇಳುದು, ಸೊ ಹಾಗೆ? ಇದಂತೂ ಕ್ರಿಟಿಸಿಸಮ್ ತುಂಬ ಆಗಿದೆ. ತುಂಬ ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಸೊ ನನ್ನ ಅಪ್ಪ ಅಮ್ಮನಿಗೆ ಹೇಳೋದು, ಅಪ್ಪ ಅಮ್ಮ ಫಸ್ಟ್ ತುಂಬ ಒಪ್ಪೋಸ್ ಮಾಡಿದ್ರು, ಬೇಡ ಇದು ಯಾಕೆ ಮಾಡೋದು, ಪ್ರತಿಯೊಬ್ರು ಹೀಗೆ ಬ್ಯಾಡ್ ಕಮೆಂಟ್ಸ್ ಕೊಡ್ತಾರಲ್ವಾ. ಅದಾದ್ಮೇಲೆ ನಾನು ಕೂತು ಮಾತಾಡ್ಸಿ, ಪಪ್ಪ ಇದು ಹಾಗಲ್ಲ, ಬೇರೆಯವ್ರು ಮಾತಾಡಿದಾಗಲ್ಲ, ನೋಡು ನಾನು ಮೂಮೆಂಟ್ ಮಾಡೋದು ಅವರು ಒಂದು ಮಾಡಿ ತೋರಿಸ್ಲಿ ಅಂತ ಹಾಗೆ ಹೇಳ್ತಿದ್ದೆ. ನಾನೊಂದು ಹಿಪ್ ಮೂಮೆಂಟ್ ಮಾಡಿ ತೋರಿಸ್ತೇನೆ, ನೀವು ಮಾಡ್ಲಿಕ್ಕೆ ಆಗ್ತದ? ದ್ಯಾಟ್ ಈಸ್ ರಿಯಲಿ ಟಫ್. ನಾವು ಎಷ್ಟು ಕಷ್ಟಪಟ್ಟು ಕಲ್ತಿರ್ತೇವೆ ವಿದೌಟ್ ಗುರು ಯಾರು, ನಾವು ಸೆಲ್ಫ್ ಟ್ರೈನ್ಡ್ ಆಗಿ ಕಲ್ತಿರ್ತೇವೆ, ನಮ್ಗೆ ಗೊತ್ತುಂಟು ಅದ್ರ ಕಷ್ಟ. ಬೇರೆಯವ್ರಿಗೆ ಗೊತ್ತಿರುವುದಿಲ್ಲ, ಎಲ್ಲ ಹೀಗೆ ಮಾಡಿ. ಹೌದು,
ನಾವೀಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ನೋಡ್ತೇವೆ, ಸುಮ್ನೆ ಒಂದು ಹಿಪ್ ಮೂವ್ಮೆಂಟ್ ಕೊಡ್ತಾರೆ. ಅದು ಆಕ್ಚುಲಿ ಹಾಗಲ್ಲ, ಅದು ಒಂದು ಟ್ರಿಕ್ ಇದೆ. ಹೇಗೆ ಒಂದು ಟೆಕ್ನಿಕ್ಯಾಲಿಟಿ ಇದೆ ಅದ್ರಲ್ಲಿ. ಹೇಗೆ ಒಂದು ಮೂವ್ಮೆಂಟ್ ಬರ್ಬೇಕು ಅದು ಹಾಗೆ ಬರ್ಬೇಕು. ಸುಮ್ನೆ ಮಾಡಿದ್ರೆ ಕೆಲವ್ರು ಮಾಡ್ತಾರೆ ಸುಮ್ನೆ ಈ ಪಬ್ಲಿಸಿಟಿಗೆ, ಶೋಕೇಸ್ ಮಾಡಕ್. ಅದು ಆಕ್ಚುಲಿ ಹಾಗಲ್ಲ. ಒಂದು ಆರ್ಟ್ ಅಂತ ಅದು ಏನೇ ಆಗಿರ್ಲಿ, ಒಂದು ಆರ್ಟ್ ಅಂತ ಅಂದ್ರೆ ಅದು ಹಾಗೆ ಬರ್ಬೇಕು ಅಲ್ವಾ, ಅದೊಂದು ರೀತಿಯಲ್ಲೇ ಬರ್ಬೇಕು. ಸೊ ಈಗ ಈ ರಿಲೇಟಿವ್ಸ್ ಎಲ್ಲ ಹೇಳಿದ್ರು ಹೀಗೆಲ್ಲ ಬೇಡ, ಅದು ಆಕ್ಚುಲಿ ಶೋಕೇಸಿಂಗ್ ಅಲ್ಲ, ಅದೊಂದು ಟ್ಯಾಲೆಂಟ್. ಬೆಲ್ಲಿ ಡ್ಯಾನ್ಸಿಂಗ್ ಒಂದು ಆರ್ಟ್, ಅದು ಹೇಗೆ ಬರಬೇಕು ಅದು ಅದೇ ರೀತಿ ಬಂದ್ರೆ ಚಂದ. ಸೊ ಈಗ ಒಂದಷ್ಟು ಈಗ ಹೇಳಿದ್ರಿ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ಒಂದಷ್ಟು ಗುಡ್ ಕಮೆಂಟ್ಸ್ ಕೂಡ ಇದ್ದೇ ಇರ್ತದೆ. ಸೊ ಆ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವೀಗ ಫಸ್ಟು ಇದನ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ಈಗ ಗೊತ್ತೇ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ನೆಗೆಟಿವ್ ಎಷ್ಟಿರ್ತದೆ, ಪಾಸಿಟಿವ್ ಕೂಡ ಅಷ್ಟಿರ್ತದೆ. ಸೊ ಇಲ್ಲ ನಾನು ಪರವಾಗಿಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದದನ್ನ ಸ್ವೀಕರಿಸ್ತೇನೆ, ಇದನ್ನೆಲ್ಲ ಅಪ್ಲೋಡ್ ಮಾಡ್ತೇನೆ ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಸೊ ಡಿಸೈಡ್ ಆಕ್ಚುಲಿ ನನ್ನ ಅಕ್ಕ ನಂಗೆ ಸಪೋರ್ಟ್ ಇದ್ಲು. ಓಕೆ ನೀನು ಮಾಡು, ನಾನು ನೋಡ್ತೇನಲ್ವಾ, ಹೀಗೆ ಇಲ್ಲ ತುಂಬ ಜನ ಹಾಕ್ತಾರೆ, ಹಾಗಾಗಿ ನೀನೇನು ಅದು ತುಂಬ ಶೋಕೇಸಿಂಗ್ ಆಗಿ ಮಾಡ್ತಿಲ್ಲ, ನೀನೊಂದು ಆರ್ಟ್ ಫಾರ್ಮ್ ಆಗಿ ಮಾಡ್ತಿದ್ದೆ, ನೀನು ಹಾಕು. ಹಾಗೆ ಅಪ್ಲೋಡ್ ಮಾಡಿದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಹೇಳಿದ್ರು, ತುಂಬ ಪಾಸಿಟಿವ್ ಒಪಿನಿಯನ್ ಬಂತು. ಸೊ ನೀನು ಹೀಗೆ ಮಾಡ್ತಿಲ್ಲ, ಚಂದ ಮಾಡ್ತೆ, ಆಕ್ಚುಲಿ ಇನ್ನೂ ಸಹ ಕಂಟಿನ್ಯೂ ಮಾಡು. ಕೆಲವರೆಲ್ಲ ಬ್ಯಾಕ್ ಬಿಚಸ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಕಾಲೇಜ್ ಅಂದ್ಮೇಲೆ ಅದೆಲ್ಲ ಇದ್ದೇ ಇರುತ್ತೆ, ಅದನ್ನೆಲ್ಲ ಕೇರೇ ಮಾಡಲ್ಲ ನಾನು. ಕೇರ್ ಮಾಡಿದ್ರೆ ನಮ್ಮ ಕೆರಿಯರ್ ಹೋಯ್ತು, ಡೌನ್ ಆದಾಗೆ. ಸೊ ನಾವದು ಡೌನ್ ಆಗ್ಲಿಕ್ಕೆ ಬಿಡಬಾರ್ದು. ಯಾರೇನು ಪಾಸಿಟಿವ್ ಯಾರಿದ್ದಾರೆ ಅವ್ರ ಜೊತೆ ಮಾತ್ರ ಇದ್ದಿದ್ದು ನಾನು, ನೆಗೆಟಿವ್ ಯಾರಿದ್ದಾರೆ ಎಲ್ಲ ಕಟ್ ಆಫ್. ವೆರಿ ನೈಸ್. ಒಂದಷ್ಟು ಮೇ ಬಿ ಇದು ಒಂದಷ್ಟು ಜನರಿಗೇನು ಐ ಓಪನರ್ ಆಗಿ ಸಾಗ್ಬೋದು. ಅಂದ್ರೆ ಕೆಲವೊಮ್ಮೆ ನಾವು ಯಾವ್ದಾರ ಒಂದು ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಿ ಬಿದ್ದು ಬ್ಯಾಡ್ ನಮ್ಗೆ ನೆಗೆಟಿವ್ ಇದ್ರೂ ಕೂಡ ನಾವು ಅವರ ಜೊತೆಗೆ ಇದ್ದು ಬಿಡ್ತೇವೆ, ಅವ್ರ ನೆಗೆಟಿವ್ ಹೇಳಿದನ್ನ ಕೇಳ್ತೇವೆ. ಬಟ್ ನೀವ್ ಹೇಳಿದ್ರಿ ಈಗ ನೆಗೆಟಿವ್ ಅನ್ನೆಲ್ಲ ಕಟ್ ಆಫ್ ಮಾಡಿ ಪಾಸಿಟಿವ್ ಜನರೊಟ್ಟಿಗೆ ಮಾತ್ರ ನಾನು ಇದ್ದೇನೆ ಅಂತ. ಬಹುಶಃ ಎಲ್ಲರಿಗೆ ಸಹ ಪಾಸಿಟಿವ್ ಜನರೊಟ್ಟಿಗಿದ್ರೆ ನಮಗೆ ಒಂದಷ್ಟು ಪಾಸಿಟಿವ್ ವೈಬ್ ಸಿಗ್ತದೆ, ನಾವು ಮುಂದೆ ಹೋಗ್ಬೋದು ಕೆರಿಯರ್ ಅಲ್ಲಿ ಅಂತ. ಸೊ ಅದ್ರ ಜೊತೆಗೆ ನೀವೀಗ ಮಾಡ್ಲಿಂಗ್ ಮಾಡ್ತಾ ಇದ್ದೀರಿ, ಕರೆಂಟ್ಲಿ ಮಾಡ್ಲಿಂಗ್ ಮಾಡ್ತಿದ್ರಿ. ಅದಕ್ಕಿಂತ ಮುಂಚೆ ನೀವು ನಟಿ ಕೂಡ, ನಟನೆಯಲ್ಲಿದ್ದೀರಿ. ಸೊ ನಟನೆ ಹೇಗೆ ಆರಂಭ ಆಯ್ತು? ಯಾವ ನಾಟಕ ಮೊದಲು ಮಾಡಿದ್ರಿ? ಸರ್ ನಟನೆ ನಂದು ಸ್ಟಾರ್ಟ್ ಆಗಿದ್ದು, ನಾನು ರಂಗಲೋಕಕ್ಕೆ ಎಂಟ್ರಿ ಕೊಟ್ಟದ್ದು ರವಿ ಮಾಮನಿಂದ, ರವಿರಾಜ್ ಸರ್ ಇಂದ. ಸೊ ಅವ್ರ ಹೆಸರು ನಾನು ಯಾಕೆ ತಕೊಂಡೆ ಅಂದ್ರೆ ನಂಗೆ ತುಂಬಾ ಇಷ್ಟ, ಅವರು ಮನಸ್ಸಿಗೆ ಹತ್ರ ಆದವರು. ಅವರು ಪ್ರೋತ್ಸಾಹಿಸಿ ಆಗ್ತದೆ ಪುಟ್ಟ ನೀನು ಒಂದಷ್ಟು ಹೊಸ ಬರಿಗೆ ಅವರು ಪ್ರೋತ್ಸಾಹ ಕೊಟ್ಟು ಒಂದಷ್ಟು ಹೊಸ ಟ್ಯಾಲೆಂಟ್ ಗಳನ್ನ ರಂಗಕ್ಕೆ ತಂದಿದ್ದಾರೆ. ಹೌದು, ಅವರು ಹೇಗಂದ್ರೆ ಅವರೊಂದು ಒಂಥರ ಪರ್ಸನಾಲಿಟಿ, ಅಂದ್ರೆ ಅವರು ತುಂಬಾ ಜನರಿಗೆ ಸ್ಫೂರ್ತಿ ಕೂಡ, ಮೋಟಿವೇಟರ್ ಎಲ್ಲನೂ. ಅವರು ಹೇಗೆ ಅಂದರೆ ಅವರ ಏಜ್ ಲೆಕ್ಕಿಸದೆ ಅವರು ಯಾರು ಬೇಕಾದ್ರೂ ನಟನೆ ಮಾಡ್ಬೋದು, ಪ್ರಯತ್ನಿಸಿದ್ರೆ ಯಾರು ಬೇಕಾದ್ರೂ ನಟನೆ ಮಾಡ್ಬೋದು ಅಂದ್ಕೊಂಡು ನನ್ನನ್ನು ಸ್ಟಾರ್ಟಿಂಗಿಂದ ಅವ್ರು ತಂದಿದ್ದು. ಸೊ ಅವ್ರದ್ದೇ ಡೈರೆಕ್ಷನಲ್ಲಿ ನಾನು ಮಾರಿಕಳೆ ಅಂತ ಫಸ್ಟ್ ನಾಟಕ ಮಾಡಿದ್ದು 8th ಸ್ಟ್ಯಾಂಡರ್ಡಲ್ಲಿ, ಮಕ್ಕಳ ನಾಟಕ. ಮಕ್ಕಳ ನಾಟಕದಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿಯಲ್ಲಿ ಹಲವು ನಾಟಕಗಳು, ಹಾಗೆ ಅದರ ಚಟುವಟಿಕೆಗಳು ಅದರಲ್ಲೆಲ್ಲ ಪಾಲ್ಗೊಂಡು. ಸೊ ಈಗ ಒಂದಷ್ಟು ನಾಟಕಗಳನ್ನ ಮಾಡಿದಿರಿ, ಅದರಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು? ಅಂದ್ರೆ ಆ ರೋಲ್ ಅನ್ನು ಕೊಟ್ರೆ ಇನ್ನೂ ಸಹ ಒಳ್ಳೆ ಮಾಡ್ತೇನೆ ನಾನು, ಅಥವಾ ನಂಗೆ ಅದು ತುಂಬಾ ಇಷ್ಟ ರೋಲ್ ಅನ್ನು, ಆ ತರದ್ದು ಕ್ಯಾರೆಕ್ಟರ್ ಯಾವುದು? ಸರ್ ನನಗೆ ಸ್ಟಾರ್ಟಿಂಗ್ ಒಂದು ಪಾತ್ರ ಅದು ಯಾರಿಗೆ ಸಹ ಮರಿಕ್ ಸಾಧ್ಯ ಇಲ್ಲ. ಅದು ಮಾರಿಕಳೆ ನಾಟಕದಲ್ಲಿ ನಂದು ಫಸ್ಟ್ ಒಂಥರ ಅದು ಫಾರಿನರ್ ಟೈಪ್, ಫುಲ್ ಬ್ರಿಟಿಷ್ ಮ್ಯಾನ್ ಆಗಿ ರೇಂಜ್ ಅದೆಲ್ಲ ಚೆನ್ನಾಗಿತ್ತು, ತುಂಬಾ ಇಷ್ಟ. ಫಸ್ಟ್ ಅದಿಷ್ಟ. ಆಮೇಲೆ ನೆಕ್ಸ್ಟ್ ಇಷ್ಟ ಆಗಿದ್ದು ಗಣೇಶ್ ಮಂದರ್ತಿ ಸರ್ ಅವರದ್ದು ನಾಟಕ ಕಾಮ್ಯ ಕಲಾ ಪ್ರತಿಮಾ. ಅದರಲ್ಲಿ ನಂಗೆ ಶೂರ್ಪನಖಿ ರೋಲ್ ಕೊಟ್ಟಿದ್ರು. ಅದು ಇನ್ನು ಕೊಟ್ರೆ ಇನ್ನೂ ಮಾಡೋಣ. ಆ ನಾಟಕ ಈಗ ನಾವು ಮಾಡ್ತಿಲ್ಲ, ಬಟ್ ಸ್ಟಿಲ್ ಅದೊಂಥರ ಆ ಡೈರೆಕ್ಟರ್ ಎಲ್ಲಿ ಸಿಕ್ಕಿದ್ರು, ಸರ್ ನನ್ನ ನಾಟಕ ಪುನೊಮ್ಮೆ ತೆಗೆಯೋಣ, ಇನ್ನೊಮ್ಮೆ ಮಾಡೋಣ, ಅದೊಂಥರ ಕ್ರೇಜ್ ಇರೋ ಒಂದು. ಸೊ ಈಗ ಒನ್ ಸ್ಟೇಜ್ ಎಷ್ಟು ಒಂದು ನಾಟಕದಲ್ಲಿ ಪ್ರೋಸೆಸ್ ಆಗ್ತಿರ್ತದೆ, ಬ್ಯಾಕ್ ಸ್ಟೇಜ್ ಕೂಡ ಅಷ್ಟೇ ಫನ್ ಇರ್ತದೆ, ಅಥವಾ ಒಂದು ಸೆಟ್ ಮಾಡುವಂತಹ ಒಂದು ಟೈಮ್ ಆಗಿರಬಹುದು, ಆ ಒಂದು ಪ್ರೋಸೆಸ್ ಆಗಿರ್ಬೋದು, ಅದೆಲ್ಲ ಹೇಗೆ ನಾಟಕ ಕಟ್ಟುವಂತಹ ಪ್ರೋಸೆಸ್, ಅದನ್ನ ಹೇಗೆ ಎಂಜಾಯ್ ಮಾಡ್ತಿದ್ರಿ? ಅದು ನಾಟಕ ಮಾಡೋರಿಗೆ ಮಾತ್ರ ಗೊತ್ತು ಆಕ್ಚುಲಿ. ಅದು ಒಂಥರ ರಂಗಭೂಮಿ ಒಂಥರ ನಮಗೆ ಟೀಮ್ ಅಲ್ಲ, ನಮಗೆ ಅದು ಫ್ಯಾಮಿಲಿ. ಸೊ ಅದು ಮುಂಚೆಯಿಂದ ಈಗ ತನಕ ಯಾರಿದ್ದಾರೆ ಅವ್ರು ಎಲ್ಲರೂ ಒಂಥರ ಫ್ಯಾಮಿಲಿ. ರಂಗಭೂಮಿಯವ್ರು ನಮ್ಗೆ ಎಲ್ಲಿ ಸಿಕ್ಕಿದ್ರು ನಮ್ಗೆ ಯಾರೋ ಒಬ್ರು ನಮ್ದು ಖಾಲಿ ಪರಿಚಯ ಅಂತ. ಎಷ್ಟು ವರ್ಷ ಬಿಟ್ಟು ಸಿಕ್ಕಿದ್ರು ಅಥವಾ ಎಷ್ಟು ಸಮಯ ಬಿಟ್ಟು ಸಿಕ್ಕಿದ್ರು ಅದೇ ಒಂದು ಬಾಂಡಿಂಗ್, ಅದೇ ಒಂದು ಬಾಂಡ್. ಎಲ್ಲಿ ಸಿಕ್ಕಿದ್ರು ಸಹ ಹಾ ಅನ್ಕೊಂಡು ನಾವು ಪುನಃ ರಂಗಭೂಮಿಯವ್ರು ಮಾತಾಡೋದು ಜಾಸ್ತಿ ಇಲ್ಲ, ನಾವು ಮಾತಾಡೋದು ಖಾಲಿ ನಮ್ಮ ನಾಟಕದ ಬಗ್ಗೆನೆ ಜಾಸ್ತಿ ಇರೋಂಥದ್ದು. ಆ ನಾಟಕ ಹೇಗಿತ್ತು, ಈ ನಾಟಕ ಹೇಗಿತ್ತು,
ಅದ್ರ ಬಗ್ಗೆನೇ ಒಂಚೂರು ಜಾಸ್ತಿ ಕಾನ್ವರ್ಸೇಷನ್ಸ್ ಇತ್ತು. ಸೊ ಈಗ ಒಂದಷ್ಟು ಶೋಗಳಿಗೆ ಹೋಗುವಾಗ, ಈ ಗಾಡಿಯಲ್ಲಿ ಹೋಗುವಾಗ ಆಗಿರ್ಬೋದು, ವ್ಯಾನ್ಗಳಲ್ಲಿ, ಬಸ್ಗಳಲ್ಲಿ ಹೋಗುವಾಗ ಅದರದ್ದೊಂದು ಫನ್ ಇರ್ತದೆ. ಸೊ ಅದರ ಬಗ್ಗೆ ಹೇಳೋದಾದ್ರೆ, ನಾವು ನಾಟಕ ಬೇರೆ ಎಲ್ಲಿ ದೂರ ಹೋಗ್ತೇವೆ ಅಂತ ಕಾಯ್ತಿರ್ತೇವೆ ಆ್ಯಕ್ಚುಲಿ. ಸೊ ದೂರ ಹೋದಾಗ ನಾವೆಂತ ನಮ್ಮ ಫುಲ್ ಟೀಮ್ ಮೇಟ್ಸ್ ಎಲ್ಲ ಬಸ್ಸಲ್ಲಿ ರಶ್ ಮಾಡಿಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಜಿಗ್ಗಾಗಿ ಹೋಗೋದು, ಅದೊಂದು ಖುಷಿನೇ ಬೇರೆ. ಒಂಥರ ನಾವು ಸ್ಕೂಲು ಕಾಲೇಜ್ ಎಲ್ಲ ಬಂಕ್ ಹಾಕಿ ಎಲ್ಲರೂ ಹೋಗೋದಲ್ವಾ, ಟ್ರಿಪ್ ಹೋಗಾಗೆ ಒಂಥರ ಖುಷಿ, ಅದು ಸಂಭ್ರಮನೇ ಬೇರೆ. ಸೊ ಓಕೆ, ಈಗ ಒಂದಷ್ಟು ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡಿದ್ರಿ. ಆ ಒಂದು ಸ್ಟೇಜ್ ಮರಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಂದು ತುಂಬಾ ಒಳ್ಳೆ ಸ್ಟೇಜ್ ಅಂದ್ರೆ, ಅಥವಾ ಯಾರೋ ಒಬ್ಬರವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅಲ್ಲಿ ಇದ್ರು, ಆ ಸ್ಟೇಜ್ ನಿಮಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಟೇಜ್ ಯಾವುದು? ಮೈಟ್ ಬಿ ರಂಗಶಂಕರ. ಯಾಕಂದ್ರೆ ಆಡಿಯನ್ಸ್, ಫಸ್ಟ್ ಆಫ್ ಆಲ್ ಆಡಿಯನ್ಸ್ ಪ್ರತಿಯೊಬ್ಬರು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇಲ್ಲದೆ, ಆಮೇಲೆ ನಮ್ಮ ನಾಟಕ ಫುಲ್ ಆದ್ಮೇಲೂ ಕೂಡ ಅವರ ರೆಸ್ಪಾನ್ಸ್ ಬಂದು ಎಲ್ಲರೂ ಗ್ರೇಟ್ ಮಾಡೋದು ಅದಾಗಿರ್ಬೋದು, ಅದು ಒಂಥರ ಮರೀಲಿಕ್ಕೆ ಆಗದೇ ಇರುವಂತ ಒಂದು ಎಕ್ಸ್ಪೀರಿಯನ್ಸ್ ಆ ಸ್ಟೇಜ್ ಅದು. ಸೊ ಓಕೆ, ಸೊ ನೀವೀಗ ಒಂದಷ್ಟು ಡೈರೆಕ್ಟರ್ಗಳ ಹೆಸರು ಹೇಳಿದ್ರಿ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಡೈರೆಕ್ಟ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರಿಂದ ಕಲಿಯೋದು ಇದ್ದೇ ಇರ್ತದೆ. ನೀವು ಯಾರೋ ಒಬ್ಬರಲ್ಲಿ ಡೈರೆಕ್ಟರ್ ಅಂತಲ್ಲ, ರಂಗಭೂಮಿಯಿಂದ ಏನೋ ಒಂದು ನಿಮ್ಮ ಲೈಫ್ ಚೇಂಜಿಂಗ್ ಒಂದು ವಿಷಯ ಏನೋ ಕಲ್ತಿದ್ದೀರಿ ಅಂತಂದ್ರೆ ಏನು, ಅಥವಾ ಅದನ್ನು ಅಳವಡಿಸ್ಕೊಂಡಿದ್ದೀರಿ ಅಂತ ಅಂದ್ರೆ ಏನು? ಅಂದ್ರೆ ಈಗ ಬೋಲ್ಡ್ ಆಗಿರುವುದಾಗಿರಬಹುದು, ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದಾಗಿರಬಹುದು, ಅಥವಾ ಯಾವ ಅದರಲ್ಲಿ ಸಹ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರಬಹುದು. ಸೊ ಅಂತದ್ದು ಯಾವ ವಿಷಯ? ಫಸ್ಟ್ ತಕೊಳ್ಳೋದು ನಾನು ಗಣೇಶ್ ಮಂದರ್ತಿ ಸರ್, ಅವರ ಡೈರೆಕ್ಷನ್ ನಾವು ಮಾತಾಡ್ಲಿಕ್ಕಿಲ್ಲ. ಒಂಥರ ನಮಗೆ ಒಂದು ಎಷ್ಟು ಸ್ಫೂರ್ತಿ ಅಂದರೆ ಅವರು ನಮಗೆ ಕಷ್ಟ ಕೊಟ್ಟಿದ್ದಲ್ವಾ, ನಮಗೆ ಸುಖ ಅಂತ ಹೇಳಲಿಕ್ಕೂ ನಮ್ಗಾಗಲ್ಲ. ನಾಟಕ ಮಾಡಬೇಕಾದ್ರೆ ಅದು ರೈನಿ ಸೀಸನ್ ಆಗಿತ್ತು, ಮಣ್ಣೆಲ್ಲ ಒಂಥರ ಸ್ಮೂತ್ ಆಗಿರುತ್ತಲ್ಲ, ಆ ಮಣ್ಣು ತಕೊಂಡ್ ಬನ್ನಿ ಅಂತ ಹೇಳ್ತಿದ್ರು. ಸ್ಟೇಜ್ ಮೇಲೆ ನಾವೆಲ್ಲ ನಟ್ರಿದ್ದೀವಿ, ಅದು ಆಕ್ಚುಲಿ ಕೃಷ್ಣ ಕುಮಾರಿ ಅಂತ ನಾಟಕ, ನಾವೆಲ್ಲರೂ ಹೀಗೆ ಇದ್ದೀವಿ. ಅದರ ಕೃಷ್ಣ ಕುಮಾರಿ ಒಂದು 6-7 ಜನ ಇದ್ದೀವಿ ಹುಡುಗಿರು, ಸೇಮ್ ಪಾತ್ರ, ಒಬ್ಬೊಬ್ಬರಿಗೆ ಕೃಷ್ಣ ಕುಮಾರಿ ಪಾಟ್ ಹಾಗೆ ಅದು. ಸೊ ಅದ್ರಲ್ಲಿ ನಮ್ಮೆಲ್ರಿಗೂ ಆ ಫೀಲ್ ಬರ್ತಿರ್ಲಿಲ್ಲ. ಆ ಫೀಲ್ ಬರ್ಬೇಕಂತ ನಮ್ಗೆಲ್ಲರಿಗೂ ನಾವು ಚಂದ ಮಾಡಿ ಮೇಕಪ್ ಮಾಡಿ ಬರ್ತಿದ್ವಿ ಸ್ಟೇಜ್ಗೆ, ಹೀಗೆ ಪ್ರಾಕ್ಟೀಸ್ ಅನ್ಕೊಂಡು. ಇವ್ರು ಏನ್ ಮಾಡಿದ್ರು, ಅದು ರೈನಿ ಸೀಸನ್, ಆ ಮಣ್ಣು ತಕೊಂಡ್ ಬಾ ಅಂತ ಒಬ್ರಿಗೆ ಹೇಳಿದ್ರು, ಅವ್ರ ಮಣ್ಣು ತಕೊಂಡ್ ಬಂದ್ರು, ಮಣ್ಣು ಫುಲ್ ಮುಖಕ್ಕೆ ಹಾಕಿ ಈಗ ಆಕ್ಟಿಂಗ್ ಮಾಡಿ ಅಂತ ಫೀಲ್ ಬರ್ತದೆ ಹಾಗೆ ಮಾಡಿ. ಅವ್ರು ಒಂಥರ ಹೇಗಂದ್ರೆ ನಮ್ಗೆಂದು ಸಹ ಅವ್ರ ಡೈರೆಕ್ಷನ್ ಬೇಕು ಅಂತ ಒಂಥರ ಕ್ರೇವಿಂಗ್ ಆಗುವಂಥದ್ದು. ಆಮೇಲೆ ಇನ್ನೊಬ್ರು ಹೇಳ್ಬೇಕಾದ್ರೆ ಪ್ರದೀಪ್ ಸರ್ ಅವರು ಫಸ್ಟ್ ನಂಗೆ ಹೇಳ್ಕೊಟ್ಟಿದ್ದು, ನೀನು ಯಾರನ್ನೇ ನೋಡ್ಬೇಕಾದ್ರೆ ಕಣ್ಣು ನೋಡಿ ಮಾತಾಡು, ಅದು ನಿಂದು ಕಾನ್ಫಿಡೆನ್ಸ್ ತುಂಬಾ ಬೂಸ್ಟಪ್ ಆಗುತ್ತೆ ಅಂತ. ಸೊ ಅದು ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಅದೊಂಥರ ಈಗ ಹ್ಯಾಬಿಟ್ ಆಗ್ಬಿಟ್ಟಿದೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಮಾತನಾಡುವಾಗ ಸಹ ಕಾನ್ಫಿಡೆನ್ಸ್ ಇರ್ತದೆ, ಎದುರಿರುವವರಿಗೆ ಸಹ ಏನೋ ಒಂದು ನಾವು ಮಾತಾಡ್ಬೇಕಾದ್ರೆ ಅವರು ನಮ್ಗೆ ಗಮನ ಇಟ್ಟು ಕೇಳ್ತಾರೆ. ಸೊ ಇದು ನಿಮ್ಮ ನಾಟಕದ ಜರ್ನಿ. ಈಗ ಒಂದಷ್ಟು ನಾಟಕಗಳ ಹೆಸರು ಹೇಳಿದ್ರೆ, ಅದರಲ್ಲಿ ನಿಮ್ಮ ಫೇವ್ರೇಟ್ ನಾಟಕ ಫಸ್ಟ್ ಇದ್ದಂತ ಹೇಳಿದ್ರೆ, ಬಟ್ ಅದನ್ನ ಬಿಟ್ಟು ಬೇರೆ ಯಾವ ನಾಟಕ ತುಂಬಾ ಇಷ್ಟ? ಕಾಮ್ಯಕಲಾ ಪ್ರತಿಮಾ. ಸೊ ಈಗ ನಿಮ್ಮ ಅಮ್ಮ ಡ್ಯಾನ್ಸ್ ನೋಡಿರ್ತಾರೆ, ಅಥವಾ ಅಮ್ಮ ಅಪ್ಪ ಫ್ಯಾಮಿಲಿಯವರು ಡ್ಯಾನ್ಸ್ ನೋಡಿರ್ತಾರೆ, ಅಥವಾ ಬೇರೆ ಯಾವುದು ಮಾತಾಡೋದ್ರಲ್ಲಿ ಅದು ಆಕ್ಟಿವಿಟೀಸ್ ಎಲ್ಲ ನೋಡಿರ್ತಾರೆ. ಆನ್ ಸ್ಟೇಜ್ ನಟರಾಗಿ, ಅಂದ್ರೆ ಒಂದು ನಟಿಯಾಗಿ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡುವಾಗ ಅವರ ಫೀಲಿಂಗ್ ಹೇಗಿತ್ತು, ಏನ್ ಹೇಳಿದ್ರು? ತುಂಬಾ ಖುಷಿ. ಒಂಥರ ಪಪ್ಪ ಅಮ್ಮ ನಂದು ಹೇಗಂದ್ರೆ, ನನ್ನಪ್ಪ ಪೊಲೀಸ್ ಆಗ ASI ಅವರು, ಸೊ ಅಮ್ಮ ಹೋಮ್ ಮೇಡ್. ಜಾಸ್ತಿ ರಿಲೇಟಿವ್ಸ್ ಹತ್ರ ಎಲ್ಲ ಅವರು ಅವ್ರು ಹಾಗೆ ಹೇಳ್ತಾರೆ, ಮುಂಚೆ ಇತ್ತು. ಬಟ್ ಈಗ ಅವರು ಮಗಳಿಗೆ ನಂಗೆ ಒಂದು ಸಪೋರ್ಟ್ ಮಾಡೋ ರೀತಿನೇ ಚೇಂಜ್. ಯಾರು ಏನೇ ಹೇಳಲಿ ಮಗ, ನೀನ್ ನಿಂದ್ರಲ್ಲಿ ಮುಂದೆ ಹೋಗು ಅಷ್ಟೇ, ನೀನ್ ನಿಂದ್ರಲ್ಲಿ ಮುಂದೆ ಹೋಗು ಮಗ, ನಿಂಗೆ ಆಗ್ತದೆ, ನೀನ್ ಇನ್ನೂ ಸಹ ಸಾಧಿಸ್ತಿ ಅಂತ ಒಂದು ಸಪೋರ್ಟ್ ಮಾಡಿ ಪುಷ್ ಮಾಡೋದು. ನಂಗೆ ಅಪ್ಪ ಅಮ್ಮ ಇದ್ರೆ ಬೇರೆ ಯಾರು ಬೇಡ, ಒಂಥರ ಹಾಗೆ. ಅವರಷ್ಟು ಒಳ್ಳೆ ಸಪೋರ್ಟರ್ಸ್ ನಂಗೆ ಸಿಕ್ಕಕ್ಕೂ ಚಾನ್ಸೇ ಇಲ್ಲ ಹಾಗೆ. ಸೊ ಮೊನ್ನೆ ಒಂದು ಜಡ್ಜಿಂಗ್ ಇತ್ತು ನಂಗೆ ಡಾನ್ ಬಾಸ್ಕೋದಲ್ಲಿ, ಅಮ್ಮನ್ ಕರ್ಕೊಂಡು ಹೋಗಿದ್ದೆ. ಅದು ನನ್ನ ಫಸ್ಟ್ ಜಡ್ಜ್ಮೆಂಟ್ ಆಗಿತ್ತು. ಅಮ್ಮಂಗೆ ಮನೆಗೆ ಬಂದು, ರೀ ಎಂತ ಖುಷಿ ಆಯ್ತು ಗೊತ್ತಾ ನನ್ನ ಮಗಳನ್ನ ಹೀಗೆ ನೋಡ್ಲಿಕ್ಕೆ. ಒಂಥರ ಅದು ಖುಷಿನೇ ಬೇರೆ ನಮ್ಗೆ. ಅದೊಂಥರ ಇನ್ನೂ ಸ್ಫೂರ್ತಿ, ಮೋಟಿವೇಶನ್ ತರ. ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ಅವ್ರು ಪ್ರೌಡ್ ಫೀಲ್ ಆಗ್ತಾರೆ, ಅಂದ್ರೆ ನಮಗೂ ಕೂಡ ಖುಷಿ, ಇನ್ನೂ ಏನೋ ಮಾಡ್ಬೇಕು ಅಂತ, ಇನ್ನೂ ಮಾಡ್ಬೇಕು, ಇನ್ನೂ ಕಷ್ಟ ಪಡ್ಬೇಕು, ಇನ್ನೂ ಮಾಡ್ಬೇಕು ಅನ್ನೋದು ಒಂಥರ ಖುಷಿನೇ ಬೇರೆ. ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಮಾತನಾಡ್ತಾ ಇದ್ವಿ ಸಿಂಚನಾ ಅವರ ಒಂದು ನೃತ್ಯ ಹಾಗೂ ನಟನೆಯ ಜರ್ನಿ ಬಗ್ಗೆ. ಇನ್ನು ಅವರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ, ಮಿಸ್ ಕರ್ನಾಟಕ ಹೇಗೆ ಆದ್ರು ಅನ್ನೋದನ್ನ ಕೇಳಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವಿಶೇಷ ಅತಿಥಿ, ಬಹುಮುಖ ಪ್ರತಿಭೆ ಸಿಂಚನಾ ಅವರು. ಬನ್ನಿ ಅವರನ್ನ ಮತ್ತೆ ಮಾತನಾಡಿಸೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಬಹುಶಃ ನಮ್ಮೂರ ಜಾಣೆ ಅಂದ್ರೆ ಕಂಪ್ಲೀಟ್ ಜಾಣೆ, ಒಂದು ಎಲ್ಲ ಫೀಲ್ಡ್ ಅಲ್ಲಿ ನೀವು ಇದ್ದೀರಿ, ಬಹುಮುಖ ಪ್ರತಿಭೆ. ಸೊ ಈಗ ಮಾಡ್ಲಿಂಗ್ ಬಗ್ಗೆ ಮಾತನಾಡುದು ಅಂತ ಆದ್ರೆ ಅದು ಹೇಗೆ ಸ್ಟಾರ್ಟ್ ಆಯ್ತು? ಅಂದ್ರೆ ಮಾಡ್ಲಿಂಗ್ ಅಂತ ಅಂದ ಕೂಡ್ಲೆ ಅದಕ್ಕೂ ಕೂಡ ವೆಲ್ಲಿ ಡ್ಯಾನ್ಸ್ಗೆ ಇದ್ದಾಗೆ ಒಂದಷ್ಟು ಒಪಿನಿಯನ್ಸ್ ಗಳಿರ್ತದೆ, ಒಂದಷ್ಟು ಜನಗಳು ಹೀಗಲ್ಲ, ಅದು ಹೇಗೆ ಅಂತ ಹೇಳಿದ್ರು ಕನ್ವಿನ್ಸ್ ಆಗೋದಿಲ್ಲ, ಅದು ಹೀಗೆ ಅಂತ ಅವರು ಫಿಕ್ಸ್ ಆಗಿ ಬಿಟ್ಟಿರ್ತಾರೆ. ಸೊ ಆ ಫೀಲ್ಡ್ಗೆ ಹೇಗೆ ಎಂಟರ್ ಆದ್ರಿ? ಯಾರ ಸಪೋರ್ಟ್ ಇತ್ತು? ನಾನು ಮಾಡ್ಲಿಂಗ್ ಮಾಡಬಹುದು ಅಂತ ನಿಮ್ಗೆ ಹೇಗೆ ಅನ್ಸಿತ್ತು? ಸೊ ಈ ಡ್ಯಾನ್ಸ್ ಫೀಲ್ಡ್ ಅದರಲ್ಲೆಲ್ಲ ಇರೋದ್ರಿಂದ ಹೀಗೆ ಒಂದು ಮಿಸ್ ಕಾರ್ಕಳ ಇತ್ತು. ಮಿಸ್ ಕಾರ್ಕಳಕ್ಕೆ ಅಮ್ಮನ ಹತ್ರ ಕೇಳಿದೆ, ಅಮ್ಮ ಹೀಗೆ ಇದೆ, ಏನು ಮಾಡೋದು? ಅಮ್ಮ ಹೇಳಿದ್ರು, ಓಕೆ ಒಂದು ಟ್ರೈ ಕೊಡೋಣ. ಆಡಿಷನ್ ಇತ್ತು, ಆಡಿಷನ್ಗೆ ಅಮ್ಮನ ಕರ್ಕೊಂಡು ಹೋದೆ. ಅಮ್ಮಂಗೆ ಖುಷಿ ಆಯ್ತು. ಅಲ್ಲಿ ಜಡ್ಜಸ್ಗೆ ನಮಗೆ ಆ್ಯಕ್ಚುಲಿ ಟ್ಯಾಲೆಂಟ್ಸ್ ರೌಂಡ್ ಇತ್ತು. ನಾನು ಬೆಲ್ಲಿ ಡ್ಯಾನ್ಸ್ ಮಾಡಿದೆ, ಫುಲ್ ಇಂಪ್ರೆಸ್, ಭಾರಿ ಖುಷಿ ಆಯ್ತು ಜಡ್ಜಸ್ಗೆ. ಓ ಹೀಗೆಲ್ಲ ಟ್ಯಾಲೆಂಟ್ ಇದೆಯಾ ನಮ್ದು, ಬಹುಶಃ ಇಲ್ಲೆಲ್ಲ ಅಂತದನ್ನ ಅಷ್ಟು ಯಾರು ಮಾಡುದಿಲ್ಲ. ನಾನು ಸೆಲ್ಫ್ ಟ್ರೈನ್ಡ್, ಯಾಕಂದ್ರೆ ಇಲ್ಲಿ ಯಾರು ಗುರುಗಳಿಲ್ಲ. ಹೌದು. ಸೊ ಆ್ಯಂಡ್ ಹಾಗೆ ಆಯಿತು. ಓಕೆ ಸೆಲೆಕ್ಟ್ ಆಗಿ ಮತ್ತೆ ಇದಿತ್ತು, ಕಾಂಪಿಟೇಷನ್ ಇತ್ತು, ಅದರಲ್ಲಿ ವಿನ್ ಆದಮೇಲೆ ಅದೊಂಥರ ಪಪ್ಪ ಅಮ್ಮಂಗೆ ಇದ್ರಲ್ಲೂ ಇದ್ದಾಳ ಅಂತ ಆಯಿತು. ಅದಾದಮೇಲೆ ಮಿಸ್ ಕರ್ನಾಟಕದ ಪೋಸ್ಟರ್ ನೋಡಿದೆ. ಇದಕ್ಕೆ ಹೋಗ್ಬೇಕಲ್ಲಪ್ಪ, ಏನ್ ಮಾಡೋದು? ಪಪ್ಪನ ಹತ್ರ ಕೇಳಿದೆ, ಪಪ್ಪ ಹೀಗೆ ಇದೆ. ಪಪ್ಪ ಫಸ್ಟ್ ಬೇಡ ಹೇಳಿದ್ರು. ಬೇಡ, ನಾವ್ ಅದು ಆ ಟೈಮಲ್ಲಿ ನಾವು ಮನೆ ಕಟ್ತಿದ್ವಿ. ಸೊ ಮನೆ ಕಟ್ಟುವಾಗ ಅದು ಆಚೀಚೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅಂಡ್ ಅದು ಬ್ಯಾಂಗ್ಳೂರಲ್ಲಿತ್ತು, ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಅಲ್ಲೆಲ್ಲ ಮಾಡ್ಬೇಕು. ಸೊ ಬೇಡ ಅನ್ಕೊಂಡಿದ್ದು. ಅದಾದ್ಮೇಲೆ ಬೇಡ ಅಮ್ಮ ಹೇಳಿದ್ರು. ಅಮ್ಮ ನಾನ್ ತುಂಬಾ ಕನ್ವಿನ್ಸ್ ಮಾಡ್ತಿದ್ದೆ ಪಪ್ಪ ಅಮ್ಮ, ಇಲ್ಲ ಪಪ್ಪ ನಂಗೆ ಹೋಗ್ಬೇಕು, ನಾನು ಬೆಸ್ಟ್ ಕೊಡ್ತೀನಿ, ನಂಗೆ ಗೊತ್ತು. ಅದಾದಮೇಲೆ ಓಕೆ ಒಪ್ಪಿದ್ರು. ಅದಾದಮೇಲೆ ಹೀಗೆ ಅದರದ್ದು ರೆಗ್ಯುಲೇಷನ್ಸ್ ಎಲ್ಲ ನೋಡಿದೆ. ಅದಾದಮೇಲೆ ಅಪ್ಲೈ ಮಾಡಿ ಒಂದು 2-3 ತಿಂಗಳು ಗ್ಯಾಪ್ ಇತ್ತು ನಮಗೆ ಆ ಕಾಂಪಿಟೇಷನ್ ಮುಂಚೆ. ಸೊ ಇದು ವೈಟ್ ಫೀಲ್ಡಲ್ಲಿ ಆಗಿದ್ದು, ಬ್ಯಾಂಗ್ಳೂರಲ್ಲಿ ಫಾಕ್ಸ್ ಗ್ಲೋವ್ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ. ಅದಾದಮೇಲೆ ಅಲ್ಲಿ 3 ದಿನ ನಮ್ಗೆ ಅಲ್ಲೇ ಸ್ಟೇ ಆಗಬೇಕಿತ್ತು. ಸ್ಟೇ ಆಗಿ ನಮಗೆ ಗ್ರೂಮಿಂಗ್ ಇರುತ್ತೆ. ಗ್ರೂಮಿಂಗ್ ಸೆಷನ್ ಹೇಗಂದರೆ, ಫಸ್ಟ್ ಡೇ ನಮಗೆ ಹೀಗೆ ಮಾತಾಡೋದು, ಆಮೇಲೆ ಎಲ್ಲರ ಜೊತೆ ಇಂಟರಾಕ್ಟ್ ಆಗೋದು ಹೇಗಿತ್ತು. ಆಮೇಲೆ ಸೆಕೆಂಡ್ ನಮಗೆ ಇಂಟ್ರಡಕ್ಷನ್, ಆಮೇಲೆ ಟ್ಯಾಲೆಂಟ್ ರೌಂಡ್. ಸೊ ಥರ್ಡ್ ಡೇ ನಮಗೆ ಗ್ರೂಮಿಂಗ್, ಹೇಗೆ ವಾಕ್ ಮಾಡಬೇಕು ಅದೆಲ್ಲ ಟ್ರೈನಿಂಗ್. ಸೊ 4th ಡೇ ನಮಗೆ ಇದು ಕಾಂಪಿಟೇಷನ್. ಸೊ ಇದಕ್ಕೆ ಪ್ರಿಪೇರ್ ಆಗೋದಂದರೆ ನಾನು ಪಾರ್ಟಿಸಿಪೇಷನ್, ನಾನು ಟಫ್ ಕಾಂಪಿಟೇಷನ್ ಹಾಗೆ ನಾನು ಹೋಗಬೇಕು, ಹಾಗೆ ನನ್ನ ಮೈಂಡಲ್ಲಿ ಪ್ರಿಪೇರ್ ಆಗಿ ಇದ್ದೆ. ಸೊ ವಿನ್ ಆಗದಿದ್ರು ಏನಾದರೂ ಒಂದು ಹೆಸರಾದ್ರೂ ಮಾಡ್ಬೇಕು, ಅಲ್ಲಿ ತನಕ ಹೋಗಿದ್ದಕ್ಕೆ ಹಾಗೆ ಇತ್ತು. ಸೊ ಹಾಗೆ ಇರುವಾಗ ನಾನು ಸೀರಿಯಸ್ಲಿ ತುಂಬ ಸೀರಿಯಸ್ ತಗೊಂಡ್ಬಿಟ್ಟೆ. ನಂಗೆ ಇದು ಇಲ್ಲ, ವಿನ್ ಆಗಲೇಬೇಕು. ಹಾಗೆ ಫಸ್ಟಿಗೆ ಇಲ್ಲ, ಟಫ್ ಕಾಂಪಿಟೇಷನ್ ಕೊಡಬೇಕು, ಆಮೇಲೆ ಒಂದು ಮಂತ್ ಇರಬೇಕಾದ್ರೆ ಇಲ್ಲ ನಂಗೆ ವಿನ್ನೇ ಆಗಬೇಕಂತ ಇದ್ದೆ. ಸೊ ಅಷ್ಟು ಫಿಕ್ಸ್ ಆಗಿ ಏನು ಟ್ಯಾಲೆಂಟ್ ರೌಂಡ್, ಇಂಟ್ರೊಡಕ್ಷನ್ ರೌಂಡ್, ಅದಕ್ಕೆಲ್ಲ ಫುಲ್ ಪ್ರಿಪೇರ್ ಆಗಿ ಅದಾದಮೇಲೆ ಹೇಗೆ ಮಾತಾಡಬೇಕು ಪ್ರತಿಯೊಬ್ಬರು. ಅಂದರೆ ಈ ಮಾಡಲಿಂಗ್ ಫೀಲ್ಡಲ್ಲಿ ನಾವು ಮಾತಾಡೋದ್ರಲ್ಲಿ ತುಂಬ ಖುಷಿ ಆಗುತ್ತೆ, ಕೆಲವರಿಗೆ ಇಂಪ್ರೆಸ್ ಆಗುತ್ತೆ. ಅವರ ಕ್ವಶನ್ಸ್ಗೆ ಆನ್ಸರ್ ಮಾಡುವ ರೀತಿ. ಹೌದು. ಈ ಲಾಸ್ಟ್ ಡೇ ನಮಗೆ ಕಾಂಪಿಟೇಷನ್ ದಿನ ಏನಾಗುತ್ತೆ ಅಂದರೆ ಕ್ವಶನ್ ಆನ್ಸರ್ಸ್ ರೌಂಡ್. ಸೊ ಕ್ವಶನ್ ಆನ್ಸರ್ ರೌಂಡ್ಗೆ ಹೇಗೆ ಪ್ರಿಪೇರ್ ಆದೆ ಅಂದರೆ, ಫುಲ್ ನೋವೆಲ್ಸ್ ಎಲ್ಲ ಓದಿ ಅದಾದಮೇಲೆ ಯೂಟ್ಯೂಬ್ಸಲ್ಲೆಲ್ಲ ವೀಡಿಯೋಸ್ ನೋಡಿ ಹೇಗಿರುತ್ತೆ ಅದೆಲ್ಲ ಅಂದ್ಕೊಂಡು ಅದೆಲ್ಲ ಫುಲ್ ಪ್ರಿಪೇರ್ ಆಗಿಬಿಟ್ಟು ಆಮೇಲೆ ಹೋದ್ರಿ. ಸೊ ಅದೇ ಈಗ ಗ್ರೂಮಿಂಗ್ ಸೆಷನ್ ಬಗ್ಗೆ ಹೇಳಿದ್ರಿ, ಕಾಂಪಿಟೇಷನ್ ಹೇಗಿತ್ತು ಅಲ್ಲಿ? ಕಾಂಪಿಟೇಷನ್ ಏನಾಯ್ತು ಅಂತ ಹೇಳಿ, ಅಂದ್ರೆ ಇಷ್ಟು ಕೇಳುವಾಗ ಜನರಿಗೆ ಕೂಡ ಕಾಂಪಿಟೇಷನ್ ಹೇಗಿತ್ತು ಅಂತ ಒಂದು ಮೈಂಡಿಗೆ ಬಂದಿದೆ. ಅದೇ ಕಾಂಪಿಟೇಷನ್ ಆಬ್ವಿಯಸ್ಲಿ ಅದು ಮಿಸ್ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕದ ಮೂಲೆಯಿಂದೆಲ್ಲ ಬಂದಿರ್ತಾರೆ. ಸೊ ನನಗೆ ಆ್ಯಸ್ ಅ ಕಾಂಪಿಟೇಟರ್ ಹೇಗೆ ನನಗೆ ಟಫ್ ಕಾಂಪಿಟೇಷನ್ ಕೊಡಬೇಕು, ಆಬ್ವಿಯಸ್ಲಿ ಅದು ಎಲ್ರಿಗೂ ಒಂದು ಫೀಲ್ ಆಗಿರುತ್ತೆ. ಸೊ ಎಲ್ರಿಗೂ ಒಂದು ಕಾಂಪಿಟೇಷನ್ ಅಂದ ತಕ್ಷಣ ಒಂಥರ ಟಫೇ ಆಗಿರುತ್ತೆ. ಸೊ ನಮ್ಮನ್ ಕಂಡ್ರೆ ಬೇರೆಯವ್ರಿಗೆ ಆಗಲ್ಲ. ಸೊ ಅವಳದ್ದು ಏನೋ ಒಂದು ಜಾಸ್ತಿ ಇದೆ, ನಮ್ಗೆ ಅದು ಇಷ್ಟ ಆಗಲ್ಲ. ಅವಳು ವಿನ್ ಆಗಿಬಿಟ್ರೆ ಏನಾಗೋದು, ಇದೆಲ್ಲ ಒಂಥರ ಜಾಸ್ತಿ ಇರಬೇಕಾದ್ರೆ
ಸೊ ಪ್ರತಿಯೊಬ್ಬರಲ್ಲೂ ಅದೊಂಥರ ಇರಬೇಕಾದ್ರೆ ಅದೊಂಥರ ಇಲ್ಲ, ನಾನು ನಂದು ಕೊಡ್ತೀನಿ. ಸೊ ನನಗೆ ಮೈಂಡಲ್ಲಿ ಏನಿತ್ತಂದರೆ ನಾನು ನಂದು ಬೆಸ್ಟ್ ಕೊಡ್ತೀನಿ, ಅದು ಏನಾಗುತ್ತೋ ಅದು ಸೆಕೆಂಡರಿ. ನಂದು ಬೆಸ್ಟ್ ಕೊಡ್ತೀನಿ. ವಾಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫಸ್ಟ್ ನಮಗೆ ಟೈಟಲ್ ಅಂತ ಕೊಡುತ್ತೆ. ಹೀಗೆ ಇದು ಸೂಪರ್ ಮಾಡೆಲ್, ಹಾಗೆ ಬೆಸ್ಟ್ ರ್ಯಾಂಪ್ ವಾಕ್. ನನಗೆ ಬೆಸ್ಟ್ ರ್ಯಾಂಪ್ ವಾಕ್ ಕೊಟ್ಟು. ಸೊ ರ್ಯಾಂಪ್ ವಾಕ್ ಕೊಟ್ಟಾಗ ನಂಗೇನೋ ಖುಷಿ ಆಯ್ತು. ಓಕೆ, ನನ್ನ ರ್ಯಾಂಪ್ ವಾಕ್ ಕರೆಕ್ಟ್ ಬಂದಿದೆ ಅಂತ. ಅಂದ್ರೆ ಪ್ರೊಫೆಷನಲ್ ಆಗಿರೋದು ಅದಕ್ಕೆ ಕಾಂಪಿಟೇಷನ್, ಬಹುಶಃ ಅದಕ್ಕಿಂತ ಮುಂಚೆ ನೀವು ಮಿಸ್ ಕಾರ್ ಕಳೆದ ಅದ್ರಲ್ಲಿ ಮಾತ್ರ ಭಾಗವಹಿಸಿದ್ದು. ಹೌದು, ಅದಾದ್ಮೇಲೆ ನಂಗೇನೋ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಸೊ ಇತ್ತು, ಬಟ್ ಅದಕ್ಕೆ ಇನ್ನೂ ನಾನು ಜಾಸ್ತಿ ಪ್ರಿಪೇರ್ ಆಗೇ ಹೋಗಿದ್ದೆ. ಅದಾದಮೇಲೆ ಕ್ವಶನ್ ಆನ್ಸರ್ ರೌಂಡಲ್ಲಿ ನಂಗೆ ಏನು ಕೇಳಿದ್ರು ಅಂದರೆ, ಸೊ ನೀವೇನು ಕೇಳ್ತಿದ್ದೀರ ಅದ್ರ ಬಗ್ಗೆನೇ ಇತ್ತು ಟಾಪಿಕ್. ಸೊ ಈಗ ಮಾಡ್ಲಿಂಗ್ ಹೇಗಿದೆ, ಮಾಡ್ಲಿಂಗ್ ಅಂದರೆ ನಾವು ಹೇಗೆ ಅಂದ್ಕೊಳ್ತೀವಿ, ಇದು ಹಾಗೆ ಶೋಕೇಸಿಂಗ್ ಮಾಡೋದು ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಆ್ಯಕ್ಚುಲಿ ನಾನು ಹಾಕ್ಕೊಟ್ಟಿಲ್ಲ ಆನ್ಸರ್ ನಾವು ಯಾವತ್ತು ಜಡ್ಜಸ್ಗೆ ಇಂಪ್ರೆಸ್ ಆಗುವಾಗೆ ಕೊಡಬೇಕು. ಸೊ ಅವ್ರಿಗೊಂದು ಇಂಪ್ರೆಸ್ ಆಗಿ ಅವ್ರು ಒಳ್ಳೆ ನಮಗೆ ಮಾರ್ಕ್ ಕೊಡೋ ಹಾಗೆ ಕೊಡಬೇಕು. ಸೊ ನಾನು ಇಟ್ಸ್ ಅ ಟ್ಯಾಲೆಂಟ್, ಹೌ ವಿ ಶೋಕೇಸ್ ಅವರ್ ಸೆಲ್ಫ್, ಆಮೇಲೆ ನಾವು ನಮ್ಮನ್ನು ಹೇಗೆ ಕ್ಯಾರಿ ಮಾಡ್ತೇವೆ ಸ್ಟೇಜ್ ಮೇಲೆ, ಅದ್ರ ಬಗ್ಗೆ ಮಾತಾಡಿದೆ. ಸೊ ಜಡ್ಜಸ್ಗೂ ಖುಷಿ ಆಯಿತು, ಆಮೇಲೆ ನನಗೂ ಓಕೆ, ಅಷ್ಟು ಸ್ಯಾಟಿಸ್ಫೈಡ್ ಅಲ್ಲ, ಓಕೆ ಸ್ಯಾಟಿಸ್ಫೈಡ್ ವಿತ್ ಮೈ ಆನ್ಸರ್ ಅಂತ ಆಯಿತು. ಅದಾದಮೇಲೆ ಸ್ಟೇಜ್ ಹಿಂದೆ ಬಂದು ಕೂತೆ. ಸ್ವಾಮಿ ದೇವರೇ ಸ್ವಾಮಿ ಕೊರಗಜ್ಜ, ಏನಾಗುತ್ತೆ ಗೊತ್ತಿಲ್ಲ. ಸೊ ನಾನು ಬೆಸ್ಟ್ ಕೊಟ್ಟಿದ್ದೀನಿ, ಇನ್ನೇನಾಗುತ್ತೆ ನೋಡ್ಬೇಕು ಅನ್ಕೊಂಡು. ಅದಾದಮೇಲೆ ಲಾಸ್ಟ್ಗೆ ಸೆಕೆಂಡ್ ರನ್ನರ್ ಅಪ್ ಕರೆದ್ರು, ಫಸ್ಟ್ ರನ್ನರ್ ಅಪ್ ಕರೆದ್ರು, ಆಮೇಲೆ ವಿನ್ನರ್. ನನ್ನ ಕೈಯೆಲ್ಲ ನಡಗ್ತಿದೆ ಇಷ್ಟು ಕೊಟ್ಟಕ್ಕೆ. ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನನಗೆ ಬರ್ಬೇಕಂದ್ರೆ, ನನ್ನ ಪೇರೆಂಟ್ಸು ಹಾಗೆ ಇತ್ತು, ಇವಳು ಎಷ್ಟು ಮಾಡಿದಾಳಲ್ವಾ, ಇವಳಿಗೆ ಕೊಡಬೇಕು, ಸಿಕ್ಬೇಕು ಅಂತ ತುಂಬ ಅವರು ಅಷ್ಟೇ ಟೆನ್ಷನಲ್ಲೇ ಇದ್ರು. ಸೊ ಅದಾದ್ಮೇಲೆ 22 ಸಿಂಚನ ಕರಿಬೇಕಾದ್ರೆ ಅದೊಂದು ಖುಷಿ, ನಾನು ಹಾರಿ ಓಕೆ ಸ್ಟೇಜ್ ಮೇಲೆ ಹೋದೆ. ಸೊ ಮಿಸ್ ಕರ್ನಾಟಕ ಇಯರ್ ಯಾವ ಇಯರ್? 2023. ಸೊ ಓಕೆ, ಇವತ್ತು ಆಡಿಯನ್ಸ್ಗೆ ನೋಡಿರ್ಬೋದು, ನಾನು ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಮಿಸ್ ಕರ್ನಾಟಕ ಇದ್ದಾರೆ ನಮ್ಮ ಜೊತೆಗೆ ಅಂತ. ಬಟ್ ಯಾವ ಇಯರ್ ಅಂತ ಅವರಿಗೂ ಇರ್ತದೆ, ಮಿಸ್ ಕರ್ನಾಟಕ 2023. ಸೊ ಈ ಟೈಟಲ್ ಬಂದ್ಮೇಲೆ ಹೇಗಿತ್ತು ಫೀಲಿಂಗ್? ನಾರ್ಮಲ್ ಸಿಂಚನ ಬಂದ್ಲು, ಸಿಂಚನ ಪ್ರಕಾಶ್ ಬಂದ್ಲು, ಮಿಸ್ ಕರ್ನಾಟಕ ಬರ್ತಾ ಇದ್ದಾಳೆ ಅನ್ನುವಾಗ ಹೇಗಿತ್ತು? ಅದೊಂದು ಹೇಳಲಿಕ್ಕೆ ಬರೋದಲ್ಲ, ಅದು ತುಂಬಾ ಖುಷಿ. ಅದು ಹೇಗಂದ್ರೆ ಆ ಕ್ರೌನ್ ಮತ್ತೆ ಅದು ಟ್ರೋಫಿ ನಾನು ದಿನಾ ನೋಡ್ತೀನಿ, ಎತ್ಕೂಡ್ಲೆ ನೋಡ್ತೀನಿ. ಇದೊಂಥರ ಇನ್ನೂ ನನಗೆ ಮೋಟಿವೇಶನ್. ಇದರಿಂದ ನಾನು ಇನ್ನೂ ಮುಂದೆ ಹೋಗ್ಬೋದು, ಇನ್ನು ಜಾಸ್ತಿ ಆಡಿಯನ್ಸ್ಗೆ ರೀಚ್ ಆಗ್ಬೋದು, ಇನ್ನಷ್ಟು ಮಾಡ್ಬೋದು ಲೈಫಲ್ಲಿ ಅಂದ್ಕೊಂಡು. ಸೊ ಅದೊಂಥರ ದಿನ ನೋಡ್ತೀನಿ ನಾನು, ದಿನ ನೋಡಿದಷ್ಟು ಸಾಲ. ಆ ಕ್ರೌನ್ ಹಿಡ್ಕೊಂಡು ದಿನ ಇನ್ನಷ್ಟು ನಾನು ಮುಂದೆ ಬೆಳಿಬೇಕು, ಇಲ್ಲ ಇನ್ನೊಂದಷ್ಟು ಕ್ರೌನ್ ಸಿಗ್ಬೇಕು, ಹೌದು, ಇನ್ನು ಜನರಿಗೆ ಇನ್ಸ್ಪೈರ್ ಮಾಡಬೇಕು, ಅದೊಂಥರ ಇನ್ನು ಇದೆ, ಆ ಫೀಲ್ ಇದೆ. ಸೊ ಈಗ ಕ್ರೌನಿಂಗ್ ಟೈಮಲ್ಲಿ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ನೀವು ಹೇಳಿದ್ರೆ ಟೆನ್ಷನ್ ಆಗಿದ್ರು ಹೆಸರು ಕರೀಲಿಕ್ಕೆ ಮುಂಚೆ ಅಂತ, ಕರೆದ ಮೇಲೆ ರಿಯಾಕ್ಷನ್ ಹೇಗಿತ್ತು ಅವರದ್ದು? ಕರೆದ ಮೇಲೆ ಕೇಳೋದೇ ಬೇಡ, ಪಪ್ಪ ಅಮ್ಮ ಹಾರಿ ಫುಲ್. ಸೊ ನನ್ನ ಪೆಟ್ ನೇಮ್ ಅದು ಸಿಂಚು ಸಿಂಚು ಅಂತ ಫುಲ್ ಬೊಬ್ಬೆ. ಎಲ್ಲ ಜಡ್ಜಸ್ ಹಿಂತಿರ್ಗಿ ಇದು ಯಾರು ನನ್ನ ಅಪ್ಪ ಅಮ್ಮ ಫುಲ್. ಅಂದ್ರೆ ಒಂದು ಬೆಸ್ಟ್ ಸಪೋರ್ಟರ್ಸ್ ಯಾರಿಗೆ ಆಗ್ಲಿ ಅಪ್ಪ ಅಮ್ಮ ಅಂತ ಹೇಳ್ಬಹುದು ಖಂಡಿತವಾಗಿ ಕೂಡ. ಸೊ ಈಗ ಮನೆಗೆ ಬಂದ್ರಿ, ಅಂದ್ರೆ ಉಡುಪಿಗೆ ಬಂದ್ರಿ. ಸೊ ಇಲ್ಲಿನ ಜನರ, ಇಲ್ಲಿನ ನಿಮ್ಮ ಫ್ರೆಂಡ್ಸ್ ನ ರಿಯಾಕ್ಷನ್ ಹೇಗಿತ್ತು? ಫ್ಯಾಮಿಲಿಯ ರಿಯಾಕ್ಷನ್ ಹೇಗಿತ್ತು? ಮಿಸ್ ಕರ್ನಾಟಕ ಹೋಗುವಾಗ ಸಿಂಚನಾಗಿ ಹೋಗಿದ್ರಿ, ಬರುವಾಗ ಮಿಸ್ ಕರ್ನಾಟಕ ಆಗಿದ್ರಿ. ಸೊ ಆ ರಿಯಾಕ್ಷನ್ ಹೇಗಿತ್ತು? ಸೊ ರಿಯಾಕ್ಷನ್ ಕೇಳ್ಬೇಕಾದ್ರೆ ನಾನು ಕಾಲೇಜಲ್ಲಿ ತುಂಬಾ ಜನರಿಗೆ ಹೇಳಿಲ್ಲ, ಬಟ್ ನಾನು ಕದ್ದು ಮುಚ್ಚಿ ತುಂಬಾ ಪ್ರಿಪೇರ್ ಆಗ್ತಿದ್ದೆ. ಸೊ ಕಾಲೇಜಲ್ಲಿ ಕ್ಲಾಸ್ ಆಗ್ಬೇಕಾದ್ರು ಆ ಇಂಟ್ರಡಕ್ಷನ್ ಓದೋದಾಗಿರ್ಬೋದು, ಇಲ್ಲ ಈ ವರ್ಡ್ ಬೇಡ ಈ ವರ್ಡ್ ಹಾಕೋಣ ಇದೆ, ತುಂಬಾ ಇಂಪ್ಯಾಕ್ಟ್ಫುಲ್, ತುಂಬಾ ವೇಟೇಜ್ ಕೊಡುತ್ತೆ. ಸೊ ಹಾಗೆಲ್ಲ. ಆಮೇಲೆ ಎಲ್ರ ಜೊತೆನೂ ನಾನು ಕನ್ನಡ ತುಳು ಮಾತಾಡೋಕ್ಕಿಂತ ಜಾಸ್ತಿ ಇಂಗ್ಲಿಷ್ ಮಾತಾಡ್ತಿದ್ದೆ. ಸೊ ನಂಗೆ ಸ್ಟೇಜ್ ಮೇಲೆ ಆಕ್ಸೆಂಟ್ ಎಲ್ಲ ಬರುತ್ತೆ, ತುಂಬಾ ಇಂಪ್ರೂವ್ ಆಗುತ್ತೆ ಅನ್ಕೊಂಡು. ಆಮೇಲೆ ಜಾಸ್ತಿ ನಾನು ಕಾಲೇಜಲ್ಲಿ ಯಾರಿಗೂ ಕಾಣಿಸ್ಕೊಳ್ಳೇ ಇಲ್ಲ ಕಾಂಪಿಟೇಷನ್ ಮುಂಚೆ. ಅದೊಂಥರ ತುಂಬಾ ಪ್ರಿಪೇರ್ ಆಗ್ತಿದ್ನಲ್ಲ, ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ, ಅದ್ರ ಹಿಂದೆನೆ ಜಾಸ್ತಿ ಇದ್ದೆ. ಅದಾದ್ಮೇಲೆ ಕಾಲೇಜ್ಗೆ ಹೋದ್ಮೇಲೆ ಒಂಥರ ಬರ್ತದ ಮನ ಜನ ಹಾಗೆಲ್ಲ, ಇನ್ನು ಕಣ್ಣಿಗೆ ಕಾಣುದಿಲ್ಲ ಹಾಗೆ ಹೀಗೆಲ್ಲ ಇಲ್ಲ ಮಾರೆ, ಹೇಗಿದ್ದೇನೆ ಹಾಗೆ ಇರ್ತೇನೆ, ಅದೇ ಕಂಟಿನ್ಯೂ ಆಗ್ತಿದೆ. ಸೊ ಇನ್ ಮುಂದೆನೂ ಅದೇ.
ಅದೇ ರೀತಿ ಇರಿ, ಇನ್ನೊಂದಷ್ಟು ಕ್ರೌನ್ಸ್ ಗೆದ್ಕೊಳ್ಳಿ, ಮತ್ತೆ ಕೂತು ಮಾತಾಡುವ ನಾವಿಲ್ಲಿ ಅಂತ ಹೇಳ್ತಾ ಇದ್ದೇನೆ. ಸೊ ಈಗ ನಿಮ್ಮ ಹತ್ರ ಕೇಳುದು ಅಂತಾದ್ರೆ, ಒಂದಿಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಿರಿ, ಹೆಸರು ಮಾಡಿದಿರಿ. ನೀವೀಗ ಹೇಳಿದಾಗೆ ದೊಡ್ಡ ಮಲ್ಲಜನ ಆತಮಾರ ಅಂತ. ಸೊ ಒಂದಷ್ಟು ಜನ ಹಾಗೆ ಬಿಹೇವ್ ಮಾಡ್ತಾರೆ. ಏನೋ ಒಂದು ಸಾಧನೆ ಮಾಡುದು ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಬಟ್ ಸಾಧನೆ ಮಾಡಿದ್ಮೇಲೆ ನಾವು ಹೇಗಿರ್ತೇವೆ ನಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ಫ್ಯಾಮಿಲಿ ಹತ್ರ ಅನ್ನೋದು ಕೂಡ ಅದೊಂದು ನಾವು ಸಾಧಿಸಿದ್ದನ್ನ ತೋರಿಸ್ತದೆ. ನಮ್ಗೆ ಎಷ್ಟು ಸಾಧಿಸಿದ್ದದು ಸರಿಯಾ ತಪ್ಪ ಅನ್ನೋದನ್ನ ತೋರಿಸ್ತದೆ. ಸೊ ಅಂತವರ ಬಗ್ಗೆ ಏನ್ ಹೇಳ್ತೀರಿ, ನಿಮ್ಮ ಒಪಿನಿಯನ್ ಏನು ಅಂತ? ಇದ್ರ ಬಗ್ಗೆ ಒಪಿನಿಯನ್ ಅಂದ್ರೆ, ಲೈಕ್ ಎಷ್ಟೇ ನೀವು ಹೈಟ್ ಹೋಗಿ, ಎಷ್ಟೇ ಎಂಥದೇ ಮಾಡಲಿ, ಹೆಸರು ಮಾಡಿ, ಎಂಥದೇ ಹಣ ಮಾಡಲಿ, ಬಟ್ ಎಷ್ಟು ಡೌನ್ ಟು ಅರ್ತ್ ಇರ್ತೀರಿ ಅಷ್ಟು ನೀವು ಉಳಿತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಸ್ಟೇ ಆಗ್ತೀರಿ, ಅಷ್ಟು ಸಸ್ಟೈನ್ ಆಗ್ತೀರಿ, ಅಷ್ಟು ಬಿಕಾಸ್ ಅದು ಒಂಥರ ಹೆಡ್ ವೇಟ್ ಬಂದ್ಬಿಟ್ರೆ, ಈ ಅಹಂಕಾರ ಅನ್ನೋದು ಬಂದ್ಬಿಟ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಜನರು ಹೇಳ್ತಾರೆ, ಬೇಡ ಮಾರೆ ಅವಳಿಗೆ ಹೆಡ್ ವೇಟ್ ಉಂಟು ಸ್ವಲ್ಪ ಅಲ್ಲ, ಹಾಗೆಲ್ಲ ಹೇಳ್ತಾರೆ. ಸೊ ಅದ್ರಕ್ಕಿಂತ ನೀವು ಹೇಗಿದ್ರಿ ಅದು ಹಾಗೇ ಇರೋದು, ಹಾಗೆ ಕಂಟಿನ್ಯೂ ಆದ್ರೆ ನೀವು ಇನ್ನೂ ಜಾಸ್ತಿ ಬೆಳಿತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಸೊ ನಿಮ್ಮ ಮುಂದಿನ ಪ್ಲಾನ್ಸ್ ಏನು? ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಎಜುಕೇಶನ್ ವೈಸ್ ಆಗಿರ್ಬೋದು, ಅಥವಾ ನಿಮ್ಮ ಆರ್ಟ್ ಫೀಲ್ಡ್ಗೆ ನೀವು ಕಂಪ್ಲೀಟ್ ಆಗಿ ಅದಕ್ಕೆ ನೀವು ಸರೆಂಡರ್ ಆಗ್ತೀರಾ, ಹೇಗೆ? ಹೌದು, ದ್ಯಾಟ್ಸ್ ಫಾರ್ ಶೋರ್. ಅದು ನನ್ನ ಅಪ್ಪ ಅಮ್ಮಗೆ ಗೊತ್ತು, ನಾನು ಜಾಬಿಗಂತೂ ಖಂಡಿತ ಹೋಗೋಳಲ್ಲ. ಸೊ ಇದರಲ್ಲೇ ನಂದು ಆರ್ಟ್ ಫೀಲ್ಡ್ ಏನಿದೆ, ಈ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮಾಡಲಿಂಗ್ ಆಗಿ, ಈ ಮೂರಲ್ಲೂ ಒಂಥರ ಸಸ್ಟೈನ್ಡ್ ಆಗಿ ಅದೊಂಥರ ಕನ್ಸಿಸ್ಟೆಂಟ್ ಆಗಿ ಹೋಗಕ್ ನಂಗೆ ಇಷ್ಟ. ಸೊ ಎಲ್ಲೂ ಬ್ರೇಕ್ ಇರೋದೆ ಒಂಥರ ಅದು ಮೂರು ಕ್ಷೇತ್ರದಲ್ಲೂ ವರ್ಕ್ ಮಾಡ್ತಾ ಅದೆಲ್ಲದಕ್ಕೂ ಜಸ್ಟಿಫೈ ಮಾಡ್ತಾ. ಹೌದು, ಅಂದ್ರೆ ನಾವು ಏನ್ ಮಾಡ್ತಿದ್ದೀವಿ ಅದಕ್ಕೆ ನಾವು ಜಾಸ್ತಿ, ಯಾವ್ದ್ರಲ್ಲಿ ನಾವು ಖುಷಿ ಪಡ್ತೀವಿ ಅದ್ರಲ್ಲಿ ನಾವು ಜಾಸ್ತಿ ಇರಬೇಕು, ಅದು ನನ್ನ ಒಪಿನಿಯನ್. ಸೊ ನಂದು ಏನಂದ್ರೆ, ನಾನು ಹೇಗೆ ಸೆಲ್ಫ್ ಥಾಟ್ ಡ್ಯಾನ್ಸರ್, ಇಲ್ಲಿ ಬೆಲ್ಲಿ ಡ್ಯಾನ್ಸರ್ ಆಗಿ, ಸೊ ನನಗೆ ಒಳ್ಳೆ ಸರ್ಟಿಫಿಕೇಶನ್ ತಕೊಂಡು ಇಲ್ಲಿನ ಜನರಿಗೆ ಕಲಿಸ್ಬೇಕು ಅನ್ನೋದು ಆಸೆ ಇರುವವರಿಗೆ ಕಲಿಸ್ಬೇಕು, ಕಲಿಲಿಕ್ಕಿರುವವರಿಗೆ ಮೀನ್ ಆಫ್ ಕಮಿಂಗ್, ಇದು ಕಲಿಲಿಕ್ಕೆ ಒಂದು ಇದೆ ಇಲ್ಲ. ಸೊ ಗುರುಗಳಿಲ್ಲ ಅಥವಾ ಒಂದು ಕ್ಲಾಸಸ್ ಇಲ್ಲ, ಅವರು ಕೂಡ ಸೆಲ್ಫ್ ಲರ್ನರ್ ಆಗ್ಬೇಕು. ಸೊ ಹಾಗೆ ಈಗ ಬೇರೆಯವರೆಲ್ಲ ಕೇಳ್ತಾರೆ, ನೀನ್ ನಂಗೂ ಹೇಳ್ಕೊಡು ಇದು ಬೆಲ್ಲಿ ಡ್ಯಾನ್ಸ್ ಹೇಗೆ ಹೇಗೆ. ಟ್ರೈ ಮಾಡೋರು ಇದ್ದಾರೆ ಉಡುಪಿಯಲ್ಲಿ, ಟ್ರೈ ಮಾಡ್ತಾರೆ. ಬಟ್ ಒಂಥರ ಇನ್ನು ಟ್ರೈ ಮಾಡ್ಲಿಕ್ಕೆ ಒಂಥರ ಪ್ರೋತ್ಸಾಹ ಬೇಕು. ಅಂಡ್ ಇಲ್ಲಿನ ಜನತೆ ಹೇಗೆ ಅಂದ್ರೆ, ತುಂಬಾ ಅಂದ್ರೆ ನೀನ್ ಶೋಕೇಸ್ ಮಾಡ್ತಿದ್ಯಾ ಹಾಗೆ ಎಲ್ಲ ನೋಡೋದು ಜಾಸ್ತಿ. ಅದಕ್ಕಿಂತ ನಾವು ಅವರಿಗೆ ಹೇಳಬೇಕು, ಇದು ಟ್ಯಾಲೆಂಟ್, ಇದೊಂದು ಆರ್ಟ್ ಫಾರ್ಮ್, ಅದನ್ನು ನಾವು ಯಕ್ಷಗಾನ, ಈ ಬೇರೆ ಆರ್ಟ್ ಫಾರ್ಮ್ ಭರತನಾಟ್ಯಂ ಆಗಿರ್ಬೋದು, ಹಾಗೆಲ್ಲ ಹೇಗೆ ಪ್ರೋತ್ಸಾಹ ಕೊಡ್ತೀರಿ, ಸೊ ಇದಕ್ಕೆ ಸಹ ಹಾಗೆ ಪ್ರೋತ್ಸಾಹ ಕೊಡಿ ಅನ್ನೋದೇ ಒಂಥರ ಮೆಸೇಜ್. ಓಕೆ. ಸೊ ಕೊನೆಯದಾಗಿ ಏನಾದರೂ ಹೇಳ್ಬೇಕಂತಿದ್ರೆ, ಈಗ ಇನ್ನು ಇಷ್ಟು ಜರ್ನಿಯಲ್ಲಿ ಒಂದಷ್ಟು ಜನರಿಗೆ ನೀವು ನೆನಪಿಟ್ಕೊಳ್ತೀರಿ, ಒಂದಷ್ಟು ಜನರ ಹೆಸರು ಹೇಳಿದ್ರಿ, ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಯಾರನ್ನಾದ್ರೂ ನೆನೆಸ್ಕೊಳ್ಳೇಬೇಕು ಅಂತಿದ್ರೆ ಯಾರು? ನೆನೆಸ್ಕೊಳ್ಳೇಬೇಕಂತಿದ್ರೆ ನನ್ನ ಅಪ್ಪ ಅಮ್ಮ. ಸೊ ಪ್ರಕಾಶ್ ಆ್ಯಂಡ್ ಸುಮಲತಾ, ನಾನು ಇವರಿಗೆ ಯಾವತ್ತೂ ತುಂಬ ಗ್ರೇಟ್ಫುಲ್. ಸೊ ನನ್ನನ್ನು ಹೆತ್ತದಕ್ಕೆ ಆ್ಯಂಡ್ ನನ್ನನ್ನು ಈ ರೀತಿ ಪ್ರೋತ್ಸಾಹ ಕೊಟ್ಟು ಸಾಕಿದ್ದಕ್ಕೆ, ಇನ್ನಷ್ಟು ನಿಂಗೆ ಆಗ್ತದೆ ಮಗ ಅಂತ ಹೇಳೋ ಒಂದು ಅಪ್ಪ ಅಮ್ಮ ಇದ್ದರೆ ಬೇರೆ ಏನು ಬೇಡ ಅಲ್ವಾ. ಸೊ ಅದರ ಮುಂದೆ ಬೇರೆ ಏನೂ ಇಲ್ಲ. ಅವರು ನನ್ನ ಬೆಸ್ಟ್ ಸಪೋರ್ಟರ್ಸ್. ಆ್ಯಂಡ್ ನನ್ನ ಅಕ್ಕ ತುಂಬ ಸಪೋರ್ಟ್ ಮಾಡ್ತಾಳೆ ನನಗೆ. ಓಕೆ ಹೀಗೆ ಹೀಗೆ ಇದೆ. ಸೊ ಪಪ್ಪ ಅಮ್ಮ ಎಲ್ಲಾದರೂ ಚೂರ್ ಲ್ಯಾಗ್ ಆದರೂ ಅವಳು ಹೋಗಿ ಸಪೋರ್ಟ್ ಮಾಡ್ತಾಳೆ, ಇಲ್ಲ ಪಪ್ಪ ಇದು ಹಾಗಲ್ಲ, ಹೀಗೆ ಇದು ಹೀಗೆ ಇಲ್ಲ ಮಾಡ್ಬೋದು, ತೊಂದರೆ ಆಗ್ತದೆ, ಅವಳ ಹತ್ರ ಪೊಟೆನ್ಷಿಯಲ್ ಇದೆ, ಆಗ್ತದೆ. ಹಾಗೇನವ್ರು ಬೇಕು ಲೈಫಲ್ಲಿ. ಆ್ಯಂಡ್ ಹೀಗೆ ಡ್ಯಾನ್ಸಲ್ಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್, ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟ ಫ್ರೆಂಡ್ಸ್, ನನಗೆಲ್ರಿಗೂ ಯಾವತ್ತೂ ಗ್ರೇಟ್ಫುಲ್. ಆ್ಯಂಡ್ ಐ ವಿಲ್ ಸ್ಟೇ ದ ಸೇಮ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ, ನಿಮ್ಮ ಮುಂದಿನ ಎಂತೆಲ್ಲ ಪ್ಲಾನ್ಸ್ ಇದೆ ಎಲ್ಲ ಸಕ್ಸಸ್ ಆಗಲಿ, ಇನ್ನೇನು ಅಚೀವ್ ಮಾಡ್ತೀರಿ ಅನ್ಕೊಂಡಿದ್ದೀರಿ ಅದೆಲ್ಲ ನೆರವೇರಲಿ, ನಿಮ್ಮ ಆಸೆಗಳೆಲ್ಲ ನೆರವೇರಲಿ. ಅದೇನು ಕನಸಿದೆ ಒಂದು ಉಡುಪಿಯಲ್ಲಿ ಕೂಡ ಒಂದಷ್ಟು ಜನರಿಗೆ ಬೆಲ್ಲಿ ಡ್ಯಾನ್ಸ್ ಕಲಿಸ್ಬೇಕು ಅಂತ, ಅದು ನನಸಾಗಲಿ ಅಂತ ಹೇಳ್ತಾ ವಿ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ರು ನಮ್ಮೂರಿನ ಪ್ರತಿಭೆ, ನಮ್ಮೂರಿನ ಜಾಣೆ ಸಿಂಚನಾ ಅವರು. ಸೊ ಅವ್ರ ಹತ್ರ ಮಾತನಾಡಿ ನನಗಂತೂ ತುಂಬಾ ಖುಷಿ ಆಯ್ತು. ಅವರ ಒಂದು ಕನಸು ಏನಿದೆ ಅದೆಲ್ಲ ನನಸಾಗ್ಲಿ ಅಂತ ನಾವು ನಮ್ಮ ತಂಡದಿಂದ ಆಶಿಸ್ತಾ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ಇನ್ನೊಬ್ಬ ಪ್ರತಿಭೆಯೊಂದಿಗೆ, ನಮ್ಮೂರಿನ ಜಾಣೆಯೊಂದಿಗೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವ ನಮ್ಮೂರ ಜಾಣೆಯಲ್ಲಿ ಮತ್ತೆ ಬರ್ತೀನಿ. ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.